ಹರೇ ಶ್ರೀನಿವಾಸ. ಇವತ್ತಿನ ಶ್ರೀಕೃಷ್ಣನ ಆದಿತ್ಯ ಕೃಷ್ಣ ಅಲಂಕಾರ ಅಂತೆ ನೋಡಿ. ಸುತ್ತಲೂ ಪ್ರಭಾವಳಿ, ಬೆಳ್ಳಿಯ ಪ್ರಭಾವಳಿ ಇಟ್ಟು ಒಂದು ಮುಂಡಾಸು ಕಟ್ಟಿ ನೀಟಾಗಿ ಅಲಂಕಾರ ಮಾಡಿದ್ದಾರೆ. ನೋಡ್ಬೋದು ನೀವಿಲ್ಲಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ನಮ್ಮ ಶ್ರೀಕೃಷ್ಣ ಅಂತಂದ್ಬಿಟ್ಟು. ಆನಂತರ ಇವತ್ತು ನಾನೊಂದು ವಿಚಿತ್ರ ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ. ಯಾಕಂದರೆ ಇದು ತಿಂಡಿಗೂ ಬಳಸ್ಬೋದು ನಾವು. ಅಕ್ಕಿ ಹಿಟ್ಟು ಇದ್ದರೆ ಚಕಾಚಕ್ ಅಂತ ಅದರಿಂದ ನೀರು ದೋಸೆಯನ್ನು ಮಾಡ್ಬೋದು ನಾವು. ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಏನು ನೆಂಚ್ಕೊಳ್ಳೋಕ್ಕೆ ಮಾಡಿದೆ ಎಲ್ಲ ನೋಡ್ಕೊಂಡು ಬರೋಣ. ಈ ರಂಗೋಲಿ ನಾನು ಹಾಕಿರೋದಲ್ಲ, ಇದು ಕೃಷ್ಣ ಮಠದಲ್ಲಿ ಹಾಕಿರುವಂಥ ರಂಗೋಲಿ. ವಾಟ್ಸಪ್ಪಲ್ಲಿ ಬಂದಿದ್ದನ್ನು ನಾನು ನಿಮ್ಗೆ ಇದರಲ್ಲಿ ಫಾರ್ವರ್ಡ್ ಮಾಡ್ತಾ ಇರ್ತೀನಿ ನೋಡಿ. ದೋಸೆ, ಉಕ್ಕು ತಿಳಿ ಸಾರು, ಒಂದು ಸ್ವೀಟು, ಆಮೇಲೆ ಉಪ್ಪಿನಕಾಯಿ, ಅನ್ನ, ಮಜ್ಜಿಗೆ ಇಷ್ಟು ಮಾಡಿದ್ದೀನಿ. ಕಾಣ್ಬೋದು ನೀವು ಇಲ್ಲಿ. ತುಂಬ ಚೆನ್ನಾಗಾಗುತ್ತೆ ಇದು. ಜಟ್ಪಟ್ ಅಂತ ಮಾಡ್ಬೋದು. ನನಗೆ ಕುರು ಬೇಡ ಅಂತ ಸ್ವಲ್ಪ ಸ್ಮೂತಾಗಿ ಮಾಡ್ಕೊಂಡಿದ್ದೆ. ಫಸ್ಟಿಗೆ ನೋಡಿ ಉಕ್ಕು ತಿಳಿ ಸಾರು ಮಾಡೋಣ. ಉಕ್ಕು ತಿಳಿ ಸಾರು ನಾನು ಕಳಿಸೋದನ್ನು ತುಂಬ ಸಲ ತೋರಿಸಿದ್ದೀನಿ. ಅನ್ನ ಬಸಿದ ನೀರಿರುತ್ತಲ್ಲ, ಅದಕ್ಕೆ ಉಪ್ಪು, ಬೆಲ್ಲ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಬೇಕಂದರೆ ಆಮ್ಚೂರು ಪುಡಿ ಅಥವಾ ಮಜ್ಜಿಗೆ. ಆಮ್ಚೂರು ಪುಡಿ, ಮಜ್ಜಿಗೆ ಎರಡು ಹಾಕಿದರೆ ಸಿಕ್ಕಾಪಟ್ಟೆ ಹುಳಿಯಾಗಿಬಿಡುತ್ತೆ. ನೋಡ್ಬೋದು. ಒಮ್ಮೆ ಚಿಟಿಕೆ ಅರಿಶಿನ. ನೀವು ಬೇಕಂದರೆ ಶುಂಠಿ ಕೂಡ ಹಾಕೋಬೋದು. ಇದಕ್ಕೆ ಶುಂಠಿ ಆಪ್ಷನಲ್. ಅಥವಾ ಪೆಪ್ಪರ್ ಕೂಡ ನಿಮಗೆ ಎದೆಯುರಿ ಬರುತ್ತೆ ಅಂತಂದರೆ ಪೆಪ್ಪರ್ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಕಡಿಮೆ ತಿನ್ನಿ. ಇವತ್ತು ನೋಡಿ ನಾನು ಗೆಣಸಿನ ಪಲ್ಯ ಮಾಡಿದ್ದೆ. ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ ಅಂತಂದ್ಬಿಟ್ಟು ಮಾಡಿದ್ದಕ್ಕೆ ತುಂಬ ಎದೆಯುರಿ ಬರ್ತಾ ಉಂಟು. ಈ ಥರ ಆಗುತ್ತೆ. ಇದನ್ನ ಸ್ವಲ್ಪ ನೆನಪಲ್ಲಿ ಇಟ್ಕೊಂಡು ಪೆಪ್ಪರ್ ಪುಡಿ ಮತ್ತು ಶುಂಠಿನ ಹಾಕ್ಕೊಳ್ಳಿ. ಇದು ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ಆರಿಸಿಬಿಟ್ಟು ಮಜ್ಜಿಗೆ ಮತ್ತು ಒಂದು ತುಪ್ಪದ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಗೋಯಿತು. ಕಲ್ಲಿಗೆ ನೋಡಿ, ದೋಸೆ ಕಲ್ಲಿಗೆ ಯಾವತ್ತೂ ನಾವು ಎಳ್ಳೆಣ್ಣೆನೇ ಹಾಕಬೇಕು. ಸ್ಟವ್ ಆನ್ ಮಾಡೋಕ್ಕಿಂತ ಮುಂಚೆ ಎಣ್ಣೆ ಹಚ್ಚಿ ಮಾಡಿದರೆ ದೋಸೆ ನೀಟಾಗಿ ಏಳುತ್ತೆ. ತುಂಬ ಸಲ ಹೇಳಿದ್ದೀನಿ, ಯಾಕಂದರೆ ಇತ್ತೀಚೆಗೆ ನಾನ್ ಸ್ಟಿಕ್ ಬಿಟ್ಟು ಈಗ ಎಲ್ಲರೂ ಕಬ್ಬಿಣ ತವಾಕ್ ಬರ್ತಾ ಇದ್ದಾರೆ ನೋಡಿ. ಆನಂತರ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕ್ಕೊಳ್ಬೇಕು. ನಾವು ನಾರ್ಮಲ್ ವ್ರತ ಅಲ್ಲದಿದ್ದರೆ ಇದಕ್ಕೆ ಬೇಕಾದ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಬೋದು ನೋಡಿ. ಅದಕ್ಕೆ ಉಪ್ಪು, ಸ್ವಲ್ಪ ಇಡೀ ಜೀರಿಗೆ, ಹಸಿ ಜೀರಿಗೆ ಹಾಕ್ಕೊಳ್ಬೇಕು. ಆನಂತರ ನೀರು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಅದನ್ನ ನೀವು ಇದಕ್ಕೆ ಕುರುಕುರು ಬೇಕು ಅಂದರೆ ಸ್ವಲ್ಪ ಚಿರೋಟಿ ರವೆ ಬೇಕಂದರೆ ಹಾಕ್ಕೊಳ್ಳಿ. ನನಗೆ ಜಾಸ್ತಿ ಕುರುಕುರು ಬೇಡ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. 1 ವಾಟಿ ಅಥವಾ 1 ಕಪ್ಪು ಅಕ್ಕಿ ಹಿಟ್ಟಿಗೆ 5 ರಿಂದ 6 ದೋಸೆ ಆಗುತ್ತೆ. ನೀರು ದೋಸೆನೇ ಥರನೇ ಇರುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಚಟ್ಪಟ್ ಈ ವ್ರತಕ್ಕೆಲ್ಲ ಬೇಕು ಅಂತ ಅನ್ಬೇಕಿದ್ರೆ ಈ ಥರ ಮಾಡ್ಕೋಬೋದು. ಅಕ್ಕಿ ಮುಸುರೆ ಆಗುತ್ತೆ ಅನ್ನೋರು ಚಿರೋಟಿ ರವೆ ಮತ್ತು ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟು ಕಲಿಸ್ಕೊಂಡು ಈ ಥರ ಮಾಡ್ಬೋದು. ಬಟ್ ಜಾಸ್ತಿ ನೀರು ಮಾಡಲಿಕ್ಕೆ ಹೋಗಬೇಡಿ, ಅದು ಏಳೋದಿಲ್ಲ ಆಮೇಲೆ ಅಕ್ಕಿ ಹಿಟ್ಟು ಥರ. ಇದಕ್ಕೆ ಬೇಕಾದ ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದು. ನಾನು ಬಾಳೆಹಣ್ಣಿದೊಂದು ಮಿಕ್ಸರ್ ಮಾಡಿದೆ, ಅದಕ್ಕೆ ತೆಂಗಿನಕಾಯಿ ಹಾಕಿದೆ. ಇದಕ್ಕೆ ತೆಂಗಿನಕಾಯಿ ಹಾಕಿರಲಿಲ್ಲ ದೋಸೆ ಹಿಟ್ಟಿದ್ದಕ್ಕೆ ನೋಡಿ. ಇದು ಕುದಿಯಿತು. ಇದಕ್ಕೆ ಒಂದು ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ, ಆನಂತರ 1 ಲೋಟ ಮಜ್ಜಿಗೆ ಹಾಕಿದರೆ ಅದು ಉಕ್ಕು ತಿಳಿ ಸಾರು ರೆಡಿ. ಅಥವಾ ಆಮ್ಚೂರು ಪುಡಿ ಬೇಕಾದರೆ ಹಾಕ್ಬೋದು ಹುಳಿಗೆ. ಏನು ಗೊತ್ತಾ, ಇದನ್ನ ಬೇಕಂದರೆ ನಿಮಗೆ ಸಂಜೆ ಕುಡಿಲಿಕ್ಕೂ ಕುಡಿಬೋದು. ಸ್ವಲ್ಪ ಪೆಪ್ಪರ್ ಕಡಿಮೆ ಹಾಕಿ ಕುಡಿಬೋದು. ನಿಮಗೆ ಪೆಪ್ಪರ್ ಇಷ್ಟ ಅಂತಂದರೆ ನಿಮ್ಮ ಕನ್ವೀನಿಯೆಂಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಜೀರಿಗೆ ಹಾಕಿ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಸಾರು ರೆಡಿಯಾಗಿಬಿಡುತ್ತೆ. ನೀವೆಲ್ಲ ಹೇಗೆ ವ್ರತ ಆಚರಣೆ ಮಾಡ್ತಾ ಇದ್ದೀರಾ ಅದನ್ನ ಕಮೆಂಟ್ಸಲ್ಲಿ ಹೇಳಿ. ಕೆಲವು ಕಡೆ ಅದೇ ಹೇಳಿದ್ನಲ್ಲ, ಡಿಫರೆನ್ಸ್ ತುಂಬ ಇರುತ್ತೆ. ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಬಿಳಿ ಹರಿವೆ ಸೊಪ್ಪು, ಅದು ದಂಟಿನ ಸೊಪ್ಪು ಆಗುತ್ತೆ ಅಂತ ಯಾರೋ ಹೇಳಿದರು. ಅದು ನಿಮಗೆ ಕನ್ವೀನಿಯೆಂಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಆನಂತರ 1 ಲೋಟ ಮಜ್ಜಿಗೆ ಹಾಕೋದೆಲ್ಲೋ ವೀಡಿಯೋ ಮಿಸ್ ಆಗಿದೆ. ಈಗ ದೋಸೆ ಮಾಡಲಿಕ್ಕೆ ಬರೋಣ. ದೋಸೆ ಹೆಂಚು ಕಾದಿತ್ತು. ಚಕ ಅಂತ ಇಷ್ಟು ಕಾಯಬೇಕದು. ಚಕ ಅಂತ ದೋಸೆ ಮಾಡಲಿಕ್ಕೆ ಆಗ್ಬಿಡುತ್ತೆ. ನಾನು ಎಷ್ಟೋ ಸಲ ಉಪವಾಸ ಇದ್ದಾಗ ನಾವು ಗೋಧಿದ್ದೇ ತಿಂತೀವಿ ಅಂತ ಯಾವ ಇದು ಇಟ್ಕೊಂಡಿಲ್ಲ. ಅಕ್ಕಿ ಹಿಟ್ಟಿದ್ರೆ ಚಕ್ಕಂತ ಈ ಥರ ದೋಸೆ ಮಾಡ್ಕೊಂಡು ನಾವು ತಿಂತೀವಿ. ನಾರ್ಮಲ್ ಟೈಮಲ್ಲಿ ಆದರೆ ನಾವು ಇದಕ್ಕೆ ತರಕಾರಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಇಂಗು ಎಲ್ಲ ಹಾಕಬೇಕು. ತುಂಬ ಚೆನ್ನಾಗಾಗುತ್ತೆ. ಈಗ ವ್ರತ ಆದ ಕಾರಣ ಇದು ಸಿಂಪಲಾಗಿ ಈ ಥರ ಮಾಡ್ಬೋದು. ನಾನು ಮಧ್ಯಾಹ್ನ ಊಟಕ್ಕೆ ಇದನ್ನ ಮಾಡಿಕೊಂಡೆ. ಪುನಃ ಯಾರು ಸಾಂಬಾರು ಮಾಡ್ಕೊಂಡು ಕೂತ್ಕೋತಾರೆ ಅಂತ ಅನ್ನಿಸ್ತು. ಆಮೇಲೆ ಮೊನ್ನೆ ಫಂಕ್ಷನ್ ಇತ್ತು ಅಂತ ಅಂದಮೇಲೆ ಅದರ ಬಾಳೆಹಣ್ಣು ಕೂಡ
ತುಂಬ ಇತ್ತು, ಅದನ್ನ ಕಟ್ ಮಾಡಿ ಬೆಲ್ಲ ತೆಂಗಿನಕಾಯಿ ತುಪ್ಪ ಹಾಕ್ಕೊಂಡೆ ನಾನು. ತುಂಬ ಚೆನ್ನಾಗಾಗುತ್ತೆ ಈ ದೋಸೆಗೆ, ಈ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ತುಂಬ ಹಿತ ಆಗುತ್ತೆ ಅದು. ಇದನ್ನ ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಟು ಸ್ವಲ್ಪ ಕುರು ಬರುವಾಗೂ ಕಾಯಿಸ್ಬೋದು. ನನಗೆ ಅದು ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಮಾಡಿಲ್ಲ. ಸ್ವಲ್ಪ ಹೊತ್ತು ಓಪನ್ ಬಾಯಿ ಮುಚ್ಚಳ ತೆಗೆದು ಅದರದ್ದು ಅಂದರೆ ದೋಸೆ ಕಾವಲಿದ್ದು ಮುಚ್ಚಳ ತೆಗೆದುಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಕುರು ಆಗಿಬಿಡುತ್ತೆ ಅದು. ಈಗ ಎಲ್ಲನೂ ದೋಸೆ ಮಾಡ್ತಾ ಬರ್ತಾ ಇದ್ದೀನಿ, ನೋಡ್ಬೋದು. ಅದು ಮಗಚಿ ಹಾಕಬೇಕು, ಇದರ ಮೇಲೆ ನೀರು ತಳದಲ್ಲಿ ದಪ್ಪ ನಿಂತಿರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಈ ದೋಸೆನಲ್ಲಿ. ಈ ಕಡೆ ದೋಸೆ ಆಗಿಬಿಡ್ತು ನೋಡಿ. ಜಾಸ್ತಿ ಕಾದಿಲ್ಲ ಅದು ನೋಡಿ. ಜಾಸ್ತಿ ಕಾಯಿಸಬೇಕಾದ್ರೆ ನಿಮಗೆ ಕುರು ಬೇಕಂದ್ರೆ ಸ್ವಲ್ಪ ಹೊತ್ತು ಜಾಸ್ತಿ ಕಾಯಿಸಿ ಅಷ್ಟೇ. ಆನಂತರ ಬಾಳೆಹಣ್ಣಿತ್ತು ಅನ್ನಲ್ಲ, ಆ ಬಾಳೆಹಣ್ಣನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ತೆಂಗಿನಕಾಯಿ ತುರಿ, ತುಪ್ಪ ಇಷ್ಟು ಹಾಕಿ ನೀಟಾಗಿ ಅದನ್ನ ಸ್ಮ್ಯಾಶ್ ಮಾಡಿಕೊಳ್ಳಿ. ಬಾಳೆಹಣ್ಣು ಈ ವ್ರತಕ್ಕೆ ಬರೋದ್ರಿಂದ ನಮಗೆ ಸ್ವಲ್ಪ ಹೀಟ್ ಆಗುತ್ತೆ ನೋಡಿ, ಅದಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ. ನೋಡಿ ಇದನ್ನ ಕಟ್ ಮಾಡ್ಕೊಳ್ಳಿ. ಅಥವಾ ತೆಂಗಿನಕಾಯಿ ಬೆಲ್ಲ ಈ ಥರನೂ ಹಾಕೋಬೋದು. ಸ್ವಲ್ಪ ಈ ವ್ರತದಲ್ಲಿ ತುಪ್ಪ ಜಾಸ್ತಿ ತಿನ್ನೋದು ಎದೆ ಊರಿಗೆ ಸ್ವಲ್ಪ ರಾಮಬಾಣ ಥರ ಕೆಲಸ ಮಾಡುತ್ತೆ. ಅದು ಮನೇಲಿ ಮಾಡಿರೋ ತುಪ್ಪ ಇರುತ್ತಲ್ಲ, ನಾನು ಅದನ್ನೇ ಜಾಸ್ತಿ ಹಾಕೋತಾ ಬರ್ತೀನಿ. ಇದಕ್ಕೆ ನೋಡಿ ಬೆಲ್ಲ, ನೀರು ಬೆಲ್ಲ ಇತ್ತು ಅದನ್ನೇ ಹಾಕ್ಕೊಂಡೆ, ಜೋನಿ ಬೆಲ್ಲ ಅಂತ ಹೇಳ್ತಾರಲ್ಲ ಅದು. ತುಪ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿ ನುರಿಯುತ್ತೆ ಬಾಳೆಹಣ್ಣು. ತುಪ್ಪ ಬೆಲ್ಲ ಕಾಂಬಿನೇಷನ್ ಯಾವತ್ತು ಬುದ್ಧಿ ಪ್ರೇರಕ, ಅಂದರೆ ಬುದ್ಧಿನ ಚೆನ್ನಾಗಿ ಓಡಿಸುತ್ತೆ ಅಂತ ಹೇಳ್ತಾರೆ. ನೋಡಿ ಆಗಿಬಿಡ್ತಿದ್ದ ನೀಟಾಗಿ ಮಿಕ್ಸ್ ಮಾಡಿದರೆ ಆಗೇ ಬಿಡ್ತು. ಸಿಹಿ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಒಟ್ಟು ಏನು ಗೊತ್ತಾ, ಈ ತರಕಾರಿ ತೆಂಗಿನಕಾಯಿ ಎಲ್ಲ ಹೊಟ್ಟೆ ಒಳಗೆ ಹೋದರೆ ಹೆಲ್ಪ್ ಆಗುತ್ತೆ ನಮಗೆ, ಸ್ವಲ್ಪ ಹೊಟ್ಟೆ ಉರಿ ಬರೋದಕ್ಕೆ. ಕೆಲವರಿಗೆ ಎದೆ ಉರಿ ಎಲ್ಲ ಬರುತ್ತೆ, ಅವ್ರು ಏನು ಮಾಡಬೇಕು ಗೊತ್ತಾ, ಜೀರಿಗೆ ಕಷಾಯ, ಹಸಿ ಜೀರಿಗೆ ಕಷಾಯ ಮಾಡಿಕೊಳ್ಬೇಕು. ಅಥವಾ ಒಂದು ಅರ್ಧ ಚಮಚ ಜೀರಿಗೆನ ಬಾಯಿಗೆ ಹಾಕಿ ನಿಧಾನವಾಗಿ ಜಗ್ದು ಜೊಲ್ಲು ರಸನ ಕುಡಿತಾ ಇರಬೇಕು. ಆವಾಗ ಎದೆ ಉರಿ ಕಡಿಮೆ ಆಗುತ್ತೆ. ನೋಡಿ ಇದು ಆಗಿಬಿಡ್ತು ನೋಡಿ. ಈಗ ದೋಸೆ, ಅನ್ನ, ಉಪ್ಪಿನಕಾಯಿ, ಬಾಳೆಹಣ್ಣಿನ ಮಿಕ್ಸರು, ಆಮೇಲೆ ಉಕ್ಕು ತಿಳಿಸಾರು, ಮಜ್ಜಿಗೆ ಜೊತೆ ಊಟ ರೆಡಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಹೇಗಾಯಿತು ಅಂತ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಇನ್ನೂ ಈ ದುದ್ದಳ ವ್ರತದ ಬಗ್ಗೆ ತುಂಬ ವಿಡಿಯೋ ಮಾಡಲಿಕ್ಕೆ ಇದೆ. ಬಾಳೆ ತಿಂಡಿದ್ದು ನಾನು ಲಾಸ್ಟ್ ಇಯರು ಮಾಡಿದ್ದೆ, ನಾನು ಮತ್ತು ನಮ್ಮಮ್ಮ ಮನೆ ಒಕ್ಕಲು ಟೈಮಲ್ಲಿ ನೋಡಿ, ಮತ್ತು ನನ್ನ ತಮ್ಮನ ಹೆಂಡತಿ. ಥ್ಯಾಂಕ್ ಯು.